ನಮಸ್ತೆ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ಬೆಳಗ್ಗೆ 2 ಬಗೆ ತಿಂಡಿ ತಗೊಂಡ್ಬಂದಿದ್ದೀನಿ. ಸುಲಭವಾಗಿ ಮಾಡ್ಬೋದು. ಒಂದು ಮುಳ್ಸೌತೆ ಇಡ್ಲಿ, ಮತ್ತೊಂದು ಮಾಮೂಲಾಗಿ ರವೆ ಇಡ್ಲಿ. ನಾನು ಇನ್ನೊಂದು ನಮ್ಮನೇಲಿ ಮಾಡಿದ್ದೀನಿ ನೋಡಿ. ಮುಳ್ಸೌತೆ ಬಂದಿದ್ದು ನನ್ನ ಫ್ರೆಂಡ್ ಆಶಕ್ಕ ಅವ್ರ ಮನೆಯಿಂದ ಕೊಟ್ಟಿರೋದು ನನಗೆ ನೋಡಿ. ತುಂಬ ದೊಡ್ಡದಿತ್ತು. ಅದನ್ನ ಇಡ್ಲಿ ಮಾಡೋಣ ಅಂತ ಹೊರಟೆ ನಾನು. ಅದಕ್ಕೆ ನೋಡಿ ಅಕ್ಕಿನ ಆ್ಯಕ್ಚುಲಿ ತೊಳೆದಿಟ್ಟು ನೀರು ಬಸ್ದು ಒಣಗಲಿಕ್ಕೆ ಹಾಕಬೇಕು. ಮಾರನೇ ದಿವಸ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ಆನಂತರ ಆ ಪುಡಿಗೆ ಈ ಸೌತೆಕಾಯಿ ಹೆಚ್ಚಿದ್ದನ್ನು ಹಾಕೋಬೇಕು. ಸೌತೆಕಾಯಿ ಕೊಚ್ಚಿ ಹಾಕಬೇಕು, ಹೆಚ್ಚಿದ್ದನ್ನು ಕೊಚ್ಚಿ ಹಾಕಬೇಕಾಗತ್ತೆ. ಫಸ್ಟ್ ಸಿಪ್ಪೆ ತಗೊಳ್ಳಿ, ತೊಟ್ಟು ಸಿಪ್ಪೆ ತೆಗೆದು ಚೆನ್ನಾಗಿ ಕೊಚ್ಕೊಳ್ಳಿ. ಅದನ್ನ ಚೆಂದ ಕೊಚ್ಕೊಳ್ಳಿ. ನಾನು ಸಿಹಿ ಇಡ್ಲಿ ಮಾಡಿದೆ, ನಮಗೆ ಸಿಹಿ ಇಡ್ಲಿ ತುಂಬ ಇಷ್ಟ ಆಗುತ್ತೆ. ಅದರದ್ದು ಆ ಸೌತೆಕಾಯಿದು ಫ್ಲೇವರು ಬೆಂದಾಗ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಅದನ್ನ ಕೊಚ್ಚಿ ಏಲಕ್ಕಿ ಎಲ್ಲ ಹಾಕದೆ ಸಿಹಿ ಇಡ್ಲಿ ಮಾಡಿದೆ. ನೀವು ನೋಡ್ಬೋದು. ಚೆಂದ ಕೊಚ್ಕೊಳ್ಳಿ. ಅದನ್ನ ಕೊಚ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ. ನಾನು ಉಪ್ಪು ಹಾಕಿದೆ, ವಿಡಿಯೋ ಮಿಸ್ ಆಗಿದೆ. ಉಪ್ಪು ಹಾಕಿ ಕಲಿಸಿದಾಗ ಆಟೋಮೆಟಿಕ್ಕಾಗಿ ಅದು ನೀರು ಬಿಟ್ಕೊಳ್ಳುತ್ತೆ. ಆನಂತರ ನೋಡಿ, ನಾನು ರವೆನ ಹೇಳಿದ್ನಲ್ಲ, ಅಕ್ಕಿ ತೊಳೆದು ಒಣಗಲಿಕ್ಕೆ ಹಾಕಿಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡೆ ನೋಡಿ. ಅದ್ರಲ್ಲಿ ರವೆನೂ ಇರುತ್ತೆ, ಅಕ್ಕಿ ಹಿಟ್ಟು ಇರುತ್ತೆ, ಮಿಕ್ಸ್ ಇರುತ್ತೆ. ಆದ ಕಾರಣ ಅದು ಇಡ್ಲಿಗೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಾನು ದೋಸೆ ಅಕ್ಕಿನೇ ನಾನು ತಗೊಂಡಿರೋದು. 2 ವಾಟಿಯಷ್ಟು ನೋಡಿ ನಾನು ಅಕ್ಕಿ ತರಿನ ಹಾಕ್ಕೊಂಡೆ. ಚೆಂದ ಮಾಡಿ ಕಲಸಿ ಮುಂಚಿನ ಹೊತ್ತು ಇಡಬೇಕು. ಇದನ್ನ ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಏನು ಇಲ್ಲ. ಹೀಗೆ ಕಲಸಿಟ್ಕೊಂಡ್ರೆ ಮಾರನೇ ದಿವಸ ಸಿಕೆಯಲ್ಲಿ ಬೇಯಿಸೋದು, ಅಂದರೆ ಹಬೆಯಲ್ಲಿ ಬೇಯಿಸಿದರೆ ಸರಿ. ಇದಕ್ಕೆ ಬೇಕಾದರೆ ನೀವು ಖಾರ ಹಾಕಿನೂ ಮಾಡ್ಬೋದು. ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಚಿಬಿಟ್ಟು ಅದನ್ನೂ ಮಾಡ್ಬೋದು. ಅಥವಾ ಸಪ್ಪೆ ಮಾಡಿ ಚಟ್ನಿ ಜೊತೆನೂ ತಿನ್ಬೋದು. ನೋಡಿ, ಮಾರನೇ ದಿವಸ ಕಾದಾಗ ಇದು ಎಷ್ಟು ನೀರು ಬಿಟ್ಕೊಂಡಿದೆ ನೋಡ್ಬೋದು ನೀವು. ಇದಿಷ್ಟು ನೀರು ಅದಕ್ಕೆ ಬೇಯೋದಕ್ಕೆ ಸಾಕು. ಇದಕ್ಕೆ ನಾನು 3/4 ವಾಟಿಯಷ್ಟು, ನಾನು 2 ವಾಟಿ ಅಕ್ಕಿ ತರಿ ಹಾಕಿದರೆ 2 ವಾಟಿ ಸೌತೆಕಾಯಿ ಕೊಚ್ಚಿದ್ದಿತ್ತು. 3/4 ವಾಟಿ ಬೆಲ್ಲ ಹಾಕ್ಕೊಂಡೆ. ನಿಮಗೆ ಬೆಲ್ಲ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಆನಂತರ ನೋಡಿ, ಇದಕ್ಕೆ ನಮ್ಮದು ಸಿಕೆ ಇಡುವ ಪಾತ್ರೆಗೆ, ಅಂದರೆ ಹಬೆಯಲ್ಲಿ ಬೇಯಿಸಲಿಕ್ಕೆ ರೆಡಿ ಮಾಡಿಕೊಂಡೆ. ಅಡಿಗೆ ಒಂದು ಬಾಳೆ ಎಲೆ ಹಾಕ್ಕೊಂಡ್ರೆ ಚೆಂದ ಫ್ಲೇವರ್ ಮತ್ತು ಕೊಡುತ್ತೆ ಅದು ನಿಮಗೆ. ಅರ್ಧ ಬೆಂದಾಗ ಸ್ವಲ್ಪ ಅದಕ್ಕೆ ಚಮಚೆ ಹಾಕಿ ಮಗಚಿ ನೋಡಿ. ಹಬೆಯಲ್ಲಿ ಅದು ಕಾಣ್ತಾ ಇಲ್ಲ ನಿಮಗೆ. ಸ್ವಲ್ಪ ಮಗಚಿ ಆನಂತರ ಬೇಯಕ್ಕಿಟ್ಟು ಸಹ ನೀರು ಹಾಕೋದೇನು ಬೇಕಾಗಲ್ಲ ಇದಕ್ಕೆ. ಹಾಗೆಯೇ ಬೇಯಿಸ್ಕೊಂಡ್ರೆ ಸರಿ. ಅದನ್ನ ಒಂದು 1/4 ಗಂಟೆ 20 ನಿಮಿಷದಲ್ಲಿ ಬೆಂದುಬಿಡುತ್ತೆ. ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ನಂಬರ್ 1 ಆಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಅಂತ ಕಮೆಂಟ್ಸ್ ಮಾಡಿ ಹೇಳಿ. ಈಗ ನೋಡಿ, ನಾನು ರವೆ ಇಡ್ಲಿ ತುಂಬ ಸಲ ತೋರಿಸಿದ್ದೇನೆ ನಿಮಗೆ. ಇನ್ನೊಂದು ನಮ್ಮನೆಯಲ್ಲಿ ಮಾಡ್ತಾಯಿದ್ದೀನಿ. ಫುಲ್ಲು ಸಪ್ಪೆ ಸಿಹಿ ಮೊಸರು, ಅಂದರೆ ಸಪ್ಪೆ ಮೊಸರು ಅಂತ ಹೇಳ್ತೀವಲ್ಲ, ಹುಳಿ ಇಲ್ಲದ್ದು, ಅದಿದ್ದಾಗ ಈ ಥರ ಮಾಡ್ಕೋಬೋದು. ಈ ಕಡೆ ನೀವು ಬಾಣಲಿಯಲ್ಲಿ ನೋಡ್ಬೋದು, ನಾನು ರವೆನ ಮುಂಚಿನಾವತ್ತೇ ಹುರಿದಿಟ್ಕೊಂಡಿದ್ದೆ. ಅದೊಂದು ಮಾತ್ರ ಮಾಡಬೇಕಾಗಿದೆ, ಯಾಕಂದರೆ ರವೆ ಸಪ್ಪೆ ಆಗಬೇಕು. ಇದಕ್ಕೆ ಹಾಕಬೇಕಿದ್ರೆ ಬಿಸಿ ಆರಬೇಕು ಇದು, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ನೋಡಿದು 2 ವಾಟಿಯಷ್ಟು ನಾನು ರವೆ ಹಾಕ್ಕೊಂಡೆ. 2 ವಾಟಿಯಷ್ಟು ರವೆ ಹಾಕ್ಕೊಂಡು ಅದಕ್ಕೆ ಡೈರೆಕ್ಟ್ ಮೊಸರು ಹಾಕ್ಕೊಂಡು ಕಲಸಿಟ್ಕೊಳ್ಳಿ. ಫಸ್ಟು ಒಂದು 10 ನಿಮಿಷ ರೆಸ್ಟ್ ಮಾಡಬೇಕಾಗತ್ತೆ. ಅಂದರೆ ಮೊಸರು ಎಳ್ಕೋಬೇಕಲ್ವ, ಅದು 10 ನಿಮಿಷದಲ್ಲಿ ತುಂಬ ಎಳ್ಕೊಂಡು ಅದು ಗಟ್ಟಿಯಾಗಿಬಿಡುತ್ತೆ. ಆನಂತರ ಇದಕ್ಕೆ ಎದುರು ನೀರು ಏನು ಹಾಕೋದು ಬೇಡ. ಒಂದು ಅರ್ಧ ಚಮಚೆಯಿಂದ 3/4 ಚಮಚ ಉಪ್ಪು ಹಾಕಿದರೆ ಸಾಕು. ಇದಕ್ಕೆ ಹಾಕಿ ಹಾಗೆಯೇ ಬೇಯಿಸಿ. ಇದಕ್ಕೆ ನೀವು ಯಾವುದೇ ಸೋಡಾ ಪುಡಿ ಹಾಕಬೇಡಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ನಾನಂತೂ ಹಾಕಲಿಲ್ಲ. ನಮಗೆಲ್ಲ ಹೊಟ್ಟೆಗೆ ಅಷ್ಟು ಇಷ್ಟ ಆಗೋದಿಲ್ಲ. ನೋಡಿ ಇಡ್ಲಿ ಪಾತ್ರೆಗೆ ನೋಡಿ ಗ್ರೀಸ್ ಮಾಡಿಟ್ಕೊಂಡೆ, ಆಯಿಲ್ ಹಾಕ್ಕೊಂಡೆ, ಅದನ್ನ ತಿಕ್ಕಿಟ್ಕೊಂಡಿದ್ದೆ. ಅದಕ್ಕೆ ನೋಡಿ ಇಡ್ಲಿ ಹಿಟ್ಟನ್ನು ಹಾಕಿ ಒಂದು 20 ನಿಮಿಷ ಬೇಯಿಸಿ ಇಡ್ಲಿ ತಯಾರಾಗುತ್ತೆ. ನೋಡಿ, ಆನಂತರ ನಾವು ಚಟ್ನಿ ಮಾಡೋದನ್ನು ನೋಡೋಣ. ಅದಕ್ಕೆ ನೋಡಿ, ಕರಿಬೇವಿನ ಸೊಪ್ಪು ಎಷ್ಟು ಬೇಕಾದರೆ ಹಾಕ್ಕೊಳ್ಳಿ. ಹುಣಸೆ ಹಣ್ಣು ಜೊತೆ ಬೆಲ್ಲ ಸ್ವಲ್ಪ ಹಾಕ್ಕೋಬೇಕು. ಮೊಸರು ಹುಳಿ ಇದ್ದರೆ ಬೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ಇಂಗು, ಉಪ್ಪು, ಕಾಯಿ ಮೆಣಸು, ಮತ್ತು 1 ತೆಂಗಿನಕಾಯಿ. ನನ್ನ ಹತ್ರ ಗೋಟು ತೆಂಗಿನಕಾಯಿ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನು ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಅದು ಚೆಂದ ನೆಂದರೆ ನಿಮಗೆ ಹಸಿ ತೆಂಗಿನಕಾಯಿ ಥರನೇ ಆಗುತ್ತೆ. ನೋಡಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ತುಂಬ ಚೆಂದ ಆಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಹೇಳಿ ಇಲ್ಲ, ತುಂಬ ಚೆಂದ ಆಗುತ್ತೆ. ಈ ಥರ ಮಾಡಿ ನೋಡಿ ನೀವು. ಹುಳಿ ಜಾಸ್ತಿ ಇದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಯಾವುದ್ರ ಹುಳಿ ಅಂತಂದರೆ ಮಜ್ಜಿಗೆ ಅಥವಾ ಮೊಸರು ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಚೆಂದ ಬರುತ್ತೆ. ಖಾರ ಇನ್ನೊಂದು 2 ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಫಸ್ಟ್ ಆ ಮಸಾಲೆಗಳನ್ನ ಗ್ರೈಂಡ್ ಮಾಡಿಕೊಂಡು, ಆನಂತರ ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡಿಕೊಂಡು, ಆನಂತರ ನೀರು ಹಾಕಿ ರುಬ್ಕೊಳ್ಳಿ. ಅದು ಎಲ್ಲನೂ ಪುಡಿ ಆದ ನಂತರ ನೀರು ಹಾಕ್ಕೊಳ್ಳಿ. ತುಂಬ ಚೆಂದ ದುಣ್ಣಗೆ ಚಟ್ನಿ ಆಗುತ್ತೆ ನಿಮ್ಮದು. ನೋಡ್ಬೋದು, ಚಟ್ನಿ ರೆಡಿ ಆಯಿತು. ಇದು ಇಡ್ಲಿನೂ ರೆಡಿ ಆಯಿತು ನೋಡಿ.
ತೋರಿಸ್ತೇನೆ ನಿಮಗೆ. ಇಡ್ಲಿ ತೆಗೆಯೋ ಕ್ರಮವನ್ನು ತೋರಿಸ್ತೇನೆ. ಒಂದು ತಟ್ಟೆಗೆ ನೀರು ಹಾಕಿ ಒಂದು ಚಮಚ ಇಟ್ಕೊಳ್ಳಿ. ಆ ಚಮಚದ ನೀರಲ್ಲಿ ಅದ್ದಿ ಇಡ್ಲಿ ತೆಗೆದ್ರೆ ನಿಮಗೆ ಇಡ್ಲಿ ಅಂಟ್ಕೊಳ್ಳೋದಿಲ್ಲ. ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ನಾನು ಒಂದೇ ಕೈಯಲ್ಲಿ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ನೋಡಿ, ಇನ್ನೊಂದು ಹಾಕಿ ತೆಗೆದು ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಇದನ್ನ ಈಸಿಯಾಗಿ ಬಂದುಬಿಡುತ್ತೆ. ಚಟ್ನಿ ಹಾಕ್ಕೊಂಡು ಇಡ್ಲಿ ತಿನ್ನೋಕ್ಕೆ ರೆಡಿ. ಬನ್ನಿ ಫ್ರೆಂಡ್ಸ್, ನಾನು ಚಟ್ನಿಗೆ ಒಗ್ಗರಣೆಯನ್ನು ಹಾಕ್ಕೊಂಡಿಲ್ಲ, ಸ್ವಲ್ಪ ಗಡಿಬಿಡಿ ಆಯಿತು ನನಗೆ ಬೆಳಗ್ಗೆ. ಆದರೂ ಏನು ತೊಂದರೆ ಇಲ್ಲ, ಖಾರ ಏನಾಗಿಲ್ಲ, ಹದ ಖಾರ ಬಂದಿತ್ತು. ನೋಡ್ಬೋದು ಚಟ್ನಿ ರೆಡಿ. ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ನೀವು ನೋಡಿ, ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಗಡಿಬಿಡಿಗೆ ಮಾಡಬೇಕಿದ್ರೆ ಹೇಳಿ ಮಾಡಿಸಿದ ತಿಂಡಿ. ಮೊಸರು ಒಂದು 2 ಕಪ್ ರವೆ ಇದ್ದರೆ ಸರಿ, ಆರಾಮ್ಸೆ ಮಾಡ್ಕೋಬೋದು. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ನಾನು ಇದರಲ್ಲಿ 2 ದಿನದಲ್ಲಿ ಮಾಡಿದ ನಿಮಗೆ ತಿಂಡಿಯನ್ನು ತೋರಿಸಿದೆ. ಒಂದು ಮುಳ್ಳು ಸೌತೆಕಾಯಿ ಇಡ್ಲಿ ಮತ್ತು ಒಂದು ರವೆ ಇಡ್ಲಿ. ಮುಳ್ಳು ಸೌತೆಕಾಯಿ ಇಡ್ಲಿಗೆ ನಾನು ಇದರಲ್ಲಿ ಅಕ್ಕಿ ತರಿ ಹಾಕ್ಕೊಂಡಿದ್ನಲ್ಲ, ಅದರ ಬದಲಿಗೆ ನೀವು ಗೋಧಿ ನಾವು ಹುರಿದಿಟ್ಕೊಂಡಿದ್ವಲ್ಲ ರವೆ ಇಡ್ಲಿಗೆ, ಅದನ್ನೂ ಹಾಕ್ಕೊಂಡು ಮಾಡ್ಬೋದು. ಅಂದರೆ ರವೆ ಇಡ್ಲಿ ಗೋಧಿ ರವೆಯಿಂದಲೂ ನೀವು ಮಾಡ್ಕೋಬೋದು. ಅದನ್ನ ಹೇಳೋದಕ್ಕೆ ಮರ್ತೆ ನಾನು. ಆ ನಂತರ ನೀವು ಚಟ್ನಿನ ಖಾರವಾಗಿ ಮಾಡಿಕೊಂಡ್ರೆ ರವೆ ಇಡ್ಲಿ ಮೊಸರು ಹಾಕಿ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ನಂತರ ಯಾಕಂದ್ರೆ ನಾನು ಮಾಡಿದ್ದು ಖಾರ ಕರೆಕ್ಟಾಗಿತ್ತು. ನಿಮಗೆ ಬೇಕಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಇದನ್ನೊಂದು ಹೇಳೋದಕ್ಕೆ ಮರ್ತೆ, ಯಾಕಂದರೆ ಅಕ್ಕಿ ತರಿ ಬದಲು ನೀವು ಗೋಧಿ ರವೆನ ಹುರಿದು ಹಾಕೋಬೋದು ಅಷ್ಟೇ ಹೇಳಕ್ಕೆ ಮಾಡಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.